ಜಾಯ್ ಆಲುಕಾಸ್ ಫೌಂಡೇಶನ್ನ ಸಿಎಸ್ಆರ್ ನಿಧಿಯಿಂದ ಉಡುಪಿ ಅಜ್ಜರಕಾಡಿನ ಜಿಲ್ಲಾಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರವನ್ನು ಕೊಡುಗೆಯಾಗಿ ನೀಡಲಾಯಿತು. ಉಡುಪಿ ಶಾಸಕ ರಘುಪತಿ ಭಟ್ ಉದ್ಘಾಟಿಸಿ ಕೊಡುಗೆಯಾಗಿ ನೀಡಿದ್ದಕ್ಕೆ ಜಾಯ್ ಆಲುಕಾಸ್ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಿದರು. ತದನಂತರ ಮಾತನಾಡಿದ ಅವರು, ಜಿಲ್ಲಾಸ್ಪತ್ರೆಗೆ ಡಯಾಲಿಸಿಸ್ ಘಟಕದ ಅವಶ್ಯಕತೆ ಇತ್ತು. ಪ್ರತಿದಿನ ಸರಾಸರಿ 25 ಮಂದಿ ಡಯಾಲಿಸಿಸ್ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಉಚಿತ ಡಯಾಲಿಸಿಸ್ನಿಂದ ಬಡವರಿಗೆ ತುಂಬಾ ಸಹಾಯವಾಗಿದೆ ಎಂದರು. ಆಸ್ಪತ್ರೆಗೆ ತುಂಬ ಉಪಯುಕ್ತವಾದ ಯೂನಿಟ್ ಕೊಡುಗೆಯಾಗಿ ನೀಡಿದ್ದು ನಮಗೂ ಸಂತೋಷವಿದೆ. ಮುಂದೆಯೂ ಇದೇ ರೀತಿ ಸಮಾಜಮುಖಿ ಚಟುವಟಿಕೆಯಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳುತ್ತೇವೆ ಎಂದು ಬ್ರಾಂಚ್ನ ಅಸಿಸ್ಟೆಂಟ್ ಮ್ಯಾನೇಜರ್ ವಿವೇಕ್ ತಿಳಿಸಿದರು. ಡಯಾಲಿಸಿಸ್ ಭಾಳ ಪ್ರಮುಖವಾದಂಥ ಒಂದು ಯೂನಿಟ್ ನಮ್ಮ ಜಿಲ್ಲಾಸ್ಪತ್ರೆ. ಈಗಾಗಲೇ ಹಿಂದೆ ಇದು ಸುಮಾರು 10 ಡಯಾಲಿಸಿಸ್ ಮಿಷಿನ್ ಇರುವಂಥ ಒಂದು ಯೂನಿಟ್ ನಡೀತಾ ಇತ್ತು. ಮಧ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು. ನಮ್ಮ ಎಷ್ಟೋ ಡಯಾಲಿಸಿಸ್ನ ಪೇಷಂಟ್ಸ್ಗಳಿಗೆ ನಿರಂತರವಾಗಿ ಸಿಕ್ಕದೆ ತುಂಬ ತೊಂದರೆ ಆಗಿತ್ತು. ಟ್ರಾನ್ಸ್ಮಿಷನ್ ಒಂದು BR ಶೆಟ್ಟಿ ಅವರು ನಡೆಸ್ತಾ ಇದ್ದರಿಂದ ಈಗ ಹೊಸ ಒಂದು SKG ಏಜೆನ್ಸಿಯವರು ಬರುವಾಗ ಸಾಕಷ್ಟು ಸಮಸ್ಯೆ ಆಗಿತ್ತು. ವಿಶೇಷವಾಗಿ ಹಿಂದಿನ ಕೆಲವು ಸಮಸ್ಯೆಗಳಿಂದಾಗಿ ಡಯಾಲಿಸಿಸ್ ಮೆಷಿನ್ನ ಸಮಸ್ಯೆ ಇತ್ತು. ಮೇಂಟೆನೆನ್ಸಿಗೆ ಬರುವುದಿಲ್ಲ ಅಂತ ಗೊತ್ತಾಗಬೇಕು. ಆಗ ನಾವು ಜಿಲ್ಲಾಧಿಕಾರಿಗಳು ನಾವೆಲ್ಲ ಒಂದೊಂದು ಸಾರ್ವಜನಿಕರಿಗೆ ವಿನಂತಿ ಮಾಡ್ತಿದ್ವಿ, ಯಾರು ಡಯಾಲಿಸಿಸ್ ಮಿಷಿನನ್ನು ಕೊಟ್ಟಿದ್ದಾರೆ. ಇವತ್ತು ಜಾಯ್ ಆಲುಕಾಸ್ ನಮ್ಮ ಜಿಲ್ಲಾಸ್ಪತ್ರೆಗೆ ಒಂದು ಡಯಾಲಿಸಿಸ್ ಮಿಷಿನನ್ನು ಹಸ್ತಾಂತರಿಸ್ತಾ ಇದ್ದಾರೆ.